ಮಂಗಳೂರು ನಗರದ ಜನತೆಗೆ ತಾಜಾ ಮಾಂಸಗಳನ್ನು ಅತ್ಯುತ್ತಮ ದರದಲ್ಲಿ ಒದಗಿಸಲು ಮತ್ತೊಂದು ತಾಣ ಸಜ್ಜುಗೊಂಡಿದೆ. ಈಗಾಗಲೇ ರಾಜ್ಯದ ಜನತೆಯ ಮನಗೆದ್ದಿರುವ ದಿ ಮೀಟ್ ಬಜಾರ್ನ ಶಾಖೆ ಇದೀಗ ಮಂಗಳೂರಿನಲ್ಲೂ ಆರಂಭಗೊಂಡಿದೆ. ನಗರದ ಬೆಂದೂರ್ವೆಲ್ನ ಗೀತಾ ಸ್ಟೋರ್ ಮುಂಭಾಗದಲ್ಲಿ ದಿ ಮೀಟ್ ಬಜಾರ್ ಉದ್ಘಾಟನೆಗೊಂಡಿತು. ಮಂಗಳೂರಿನ ಜನತೆಗೆ ಫ್ರೆಶ್ ಚಿಕನ್, ಮಟನ್, ಫಿಶ್ ಮತ್ತು ಡ್ರೈ ಫಿಶ್ಗಳನ್ನು ಅತ್ಯುತ್ತಮ ದರದಲ್ಲಿ ಮಂಗಳೂರಿನ ಜನತೆಗೆ ಒದಗಿಸಲು ದಿ ಮೀಟ್ ಬಜಾರ್ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ. ಯುವ ಉದ್ಯಮಿ ಶಶಿಕಾಂತ್ ಶ್ರುತಿ ಉಳ್ಳಾಲ್ ಅವರ ಮಾಲಕತ್ವದಲ್ಲಿ ನಗರದ ಬೆಂದೂರ್ವೆಲ್ನ ಗೀತಾ ಸ್ಟೋರ್ ಮುಂಭಾಗದಲ್ಲಿ ದಿ ಮೀಟ್ ಬಜಾರ್ ಆರಂಭಗೊಂಡಿದ್ದು ಮಂಗಳೂರಿನ ಜನತೆಗೆ ಸೇವೆ ನೀಡಲು ಸಜ್ಜಾಗಿದೆ. ನೂತನ ಮಳಿಗೆಯನ್ನ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಮೇಯರ್ ದಿವಾಕರ್ ಪಾಂಡೇಶ್ವರ್ ಅವರು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡಲಿ ಎಂದು ಶುಭ ಹಾರೈಸಿದರು. ಮೀಟ್ ಬಜಾರ್ ಎಂಬ ಮೀನು ಮತ್ತು ಕೋಳಿ ಮಾಂಸ ಮತ್ತು ಇದು ಮಾಂಸದ ಅಂಗಡಿ ಇವತ್ತು ಈ ಸಂದರ್ಭದಲ್ಲಿ ಶುಭಾರಂಭಗೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮ ಈ ಭಾಗದ ಕಾರ್ಪೊರೇಟ್ ಆದ ಮಂಗಳೂರು ಮಹಾನಗರ ಪಾಲಿಕೆಯ ಹಿರಿಯ ಸದಸ್ಯರಾದ ನವೀನ್ ಡಿಸೋಜ, ಅದೇ ರೀತಿ ನನ್ನ ಆತ್ಮೀಯ ಮಿತ್ರರು ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಭರತ್ ಸೂಟರ್ಪೇಟೆ, ಸುಧಾಕರ್ ಇರ್ಮಾಲ್ ಸುತ್ತ, ಅದೇ ರೀತಿ ನನ್ನ ಆತ್ಮೀಯ ಮಿತ್ರರು ಮತ್ತು ಪ್ರೆಸ್ ರಿಪೋರ್ಟರ್ ಆದ ಶಶಿಕಾಂತ್ ಅವರು ಈ ಮಳಿಗೆಯನ್ನು ಇಂದು ತೆರೆಯಲು ತೀರ್ಮಾನಿಸಿದ್ದಾರೆ. ಇವರಿಗೆ ಈ ಭಾಗದ ಎಲ್ಲ ಜನತೆ ಸಹಕಾರ ಕೊಡಲಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆಯ ಸದಸ್ಯ ನವೀನ್ ಡಿಸೋಜ ಅವರು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಜೊತೆಯಲ್ಲೇ ತರಬೇತಿ ನೀಡುವ ಕಾಯಕ ಮಾಡಬೇಕೆಂದು ಸಲಹೆಯನ್ನ ನೀಡಿದರು. ಹೊಸ ತಂತ್ರಜ್ಞಾನ ಮೂಲಕ ಇವತ್ತು ಅವರು ಈ ಬಿಸ್ನೆಸ್ ಅನ್ನು ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಬರುವಂತಹ ಗ್ರಾಹಕರಿಗೆ ಕೂಡ ಶುಚಿತ್ವ ನೀವು ಕಾಪಾಡಿಕೊಳ್ಬೇಕಾಗುತ್ತೆ. ಗ್ರಾಹಕರಿಗೆ ತುಂಬ ಸುಲಭ ರೀತಿಯಲ್ಲಿ ಒಳಗೆ ಬಂದು ಹೆಚ್ಚಾಗಿ ಗ್ರಾಹಕರು ಏನು ಮಾಡ್ತಾರೆ, ಮಾರ್ಕೆಟಿಂದ ತಗೊಂಡು ಈಗ ಏನಾಗಿದೆ ಅಂದರೆ ಅಲ್ಲೆಲ್ಲಿ ಶಾಪ್ ಆಗಿದೆ. ಕಾರಣ ತಾವು ಹೈಜೆನಿಕ್ ಅನ್ನು ಮೇಂಟೈನ್ ಮಾಡಿ ಅದನ್ನು ಸ್ವಚ್ಛತಾ ಮುಖಾಂತರ ಎಲ್ಲ ತಾವು ಕಾರ್ಯರೂಪಕ್ಕೆ ತರಬೇಕು. ಇನ್ನೊಂದೇನೆಂದರೆ ಜನರಿಗೆ ಗ್ರಾಹಕರಿಗೆ ಇನ್ನು ವಿಶೇಷ ಏನಂದರೆ ಅಡುಗೆ ಮಾಡಲಿಕ್ಕೆ ಕೆಲವು ಗೊತ್ತಿರೋದಿಲ್ಲ, ಅದರ ರುಚಿ, ಅದೊಂದು ಟ್ರೈನಿಂಗ್ ಕ್ಯಾಂಪ್ಸ್ ಅನ್ನು ತಾವು ಇಟ್ಕೊಂಡು ತಮ್ಮ ಈ ಮುಖಾಂತರ ಪ್ರಚಾರ ಕೊಡಬೇಕು. ಇನ್ನು ಪಾಲಿಕೆಯ ಸದಸ್ಯ ಭರತ್ ಸೂಟರ್ಪೇಟೆ ಅವರು ಮಾತನಾಡಿ ಹೊಸ ರೀತಿಯ ತಂತ್ರಜ್ಞಾನದ ಮೂಲಕ ಗ್ರಾಹಕರಿಗೆ ಸೇವೆಯನ್ನ ನೀಡಲು ಮುಂದಾಗುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು. ಡೈನಮಿಸಮ್ ತೋರಿಸುವಂತಹ ನಮ್ಮ ಆತ್ಮಮಿತ್ರರಾದಂತಹ ಶಶಿಕಾಂತ್ ಅವರ ಈ ಒಂದು ಹೊಸ ವೆಂಚರ್ ಮೀಟ್ ಬಜಾರ್ ಅಂದರೆ ಈಗಿನ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ರೀತಿಯ ಒಂದು ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು ಈ ಒಂದು ಏನು ಹೇಳ್ತಾರೆ ಗ್ರಾಹಕರಿಗೆ ಒಂದು ಮನೆ ಬಾಗಿಲಿಗೆ ಅವರ ತಲುಪಿಸುವಂತಹ ಒಂದು ಅಂಗಡಿಯನ್ನು ಇವತ್ತು ಮಳಿಗೆಯನ್ನು ಇಲ್ಲಿ ಶುಭಾರಂಭಗೊಳಿಸಿದ್ದಾರೆ. ಖಂಡಿತವಾಗಿಯೂ ನಾವು ಅವರಿಗೆ ಒಂದು ಶುಭಾರೈಸ್ತೇನೆ. ಇನ್ನು ಮುಂದೆ ಅವರು ಅವರ ಈ ಒಂದು ವ್ಯಾಪಾರ ಉದ್ದಿಮೆಯಲ್ಲಿ ಎಲ್ಲ ರೀತಿಯ ಯಶಸ್ಸುಗಳನ್ನು ಅವರು ಪಡೆದು ಇನ್ನೂ ಅವರ ಈ ಒಂದು ಏನಂತಾರೆ ಒಂದು ಉದ್ದಿಮೆಯು ಇತರ ಕಡೆಗೂ ಅವರು ಮಳಿಗೆಯನ್ನು ತೆರೆಯುವಂತಾಗಲಿ. ಈ ವೇಳೆ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯೆ ಭಾರತಿ, ಪತ್ರಕರ್ತರಾದ ಸುಧಾಕರ್ ಎರ್ಮಾಳ್, ರಾಜೇಶ್ ಶೆಟ್ಟಿ, ಉದ್ಯಮಿಗಳಾದ ಸುಶಾಂತ್ ಉಳ್ಳಾಲ್, ಜೀತನ್ ರಾಜ್ ಸೇರಿದಂತೆ ಹಲವು ಮಂದಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮವನ್ನ ಆರ್ಜೆ ರಾಲ್ ಅವರು ನಡೆಸಿಕೊಟ್ರು. ಇದೇ ಸಂದರ್ಭದಲ್ಲಿ ಮಳಿಗೆಯ ವೆಬ್ಸೈಟ್ www.themeatbazaar.in ಗೆ ಚಾಲನೆ ನೀಡಲಾಯಿತು. ದಿ ಮೀಟ್ ಬಜಾರ್ಗೆ ನೇರವಾಗಿ ಗ್ರಾಹಕರು ತಾಜಾ ಚಿಕನ್, ಮಟನ್, ಮೀನುಗಳು ಮತ್ತು ಡ್ರೈ ಫಿಶ್ಗಳನ್ನು ಅತ್ಯುತ್ತಮ ದರದಲ್ಲಿ ಖರೀದಿ ಮಾಡಬಹುದು. ಜೊತೆಗೆ ಆನ್ಲೈನ್ ಮೂಲಕವೂ ಆರ್ಡರ್ ಮಾಡಬಹುದು. ಜೊತೆಗೆ ಹೋಮ್ ಡೆಲಿವರಿ ಸೌಲಭ್ಯವನ್ನ ಕೂಡ ಗ್ರಾಹಕರಿಗೆ ಒದಗಿಸಲು ದಿ ಮೀಟ್ ಬಜಾರ್ ಸಜ್ಜಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.